थंड स्वभावाचं व्यक्तिमत्व जे लोकांमध्ये राहून ते तुमचा विकास योग्य तऱ्हेने ते करू शकतात। आज मी तुम्हाला एक शब्द देतो, आम्ही कसल्याच गोष्टीत कमी पडणार नाही। देशपांडेला आमच्या सुनील हेगडे साहेबांनी ऑलरेडी आवाहन केलेलं आहे आणि आम्ही जे काय करायचं आहे, जे काय शब्द मुलांना दिलेले, जे काय महिलांचा विकास असो, काय पाण्याचा विकास असो, हे आम्ही निश्चित त्यांच्या माध्यमातून करायचा आमचा प्रयत्न असतात। त्यांना मी सांगायला बघतो की मी मराठा आहे, हे मराठीचे मत बोलायचा प्रयत्न करू नका। हे दोघं जे राहिले, हा मराठा इथं आलेला आहे तुम्हाला घरी पाठवण्यासाठी। आम्ही इथून हरियाण सोडून निघणार फक्त 13 तारखेला मिरवणूक काढून की हेगडे साहेब विधानसभेत पोहोचतात आणि हे तुमच्या ಸಭೆಯಲ್ಲ ಗೆಲ್ಲಿಸಬೇಕು। ಇಲ್ಲೇ ಹಳಿಯಾಳ ಕ್ಷೇತ್ರಕ್ಕೆ ಏನಾರ ವಿಕಾಸ ಆಗಬೇಕಿದ್ರೆ, ಏನಾರ ಕೆಲಸ ಆಗಬೇಕಿದ್ರೆ, ಹುಡುಗರು ಏನಾರ ಕೆಲಸ ಆಗಬೇಕಿದ್ರೆ ಒಂದೇ ಮನುಷ್ಯ ಮಾಡಬಹುದು, ಅದು ಸುನೀಲ್ ಹೆಗಡೆ ಮಾಡಬಹುದು। ವೋಟ್ ಟೇಕರ್ ಅವ್ರ ಜೊತೆ ಇದ್ರು, ಅವಾಗೇನಾದ್ರು ಇವಾಗ ಮರಾಠ ವೋಟ್ ಅವ್ರು ಕಟ್ ಮಾಡೋದು ನೋಡ್ತಾರೆ, ಏನಾರ ವೋಟ್ ಕಟ್ ಮಾಡೋದು ಏನಾರ ಸುಳ್ಳು ಇದೇ ಆಗಿ ನಡ್ತದೆ ಎಲ್ಲ ಹಿಂಗೆ। ಮಹಿಳೆಯರಿಗೆ ಏನಾರ ಹೇಳುದು, ಹುಡುಗರಿಗೆ ಏನಾರ ಹೇಳುದು, ಮುಸ್ಲಿಂ ಸಮಾಜ್ಗೆ ಏನಾರ ಹೇಳುದು, ಹಿಂಗೆ ಹೇಳಿದ್ರೆ ಏನಾಗೋದಿಲ್ಲ। ನಾನು ಕನ್ನಡ ಮಾತಾಡ್ತೀನಿ, ಕನ್ನಡ ಬರ್ತದೆ, ನಿಮ್ ವಿಕಾಸನಾಗೆ ಏನ್ ಕಡಿಮೆ ಆಗೋದಿಲ್ಲ, ನಮ್ಗೆ ಏನ್ ಕಡಿಮೆ ಆಗೋದಿಲ್ಲ। ನಿಮ್ ಎಲ್ಲ ಆಶೀರ್ವಾದ ನಮ್ ಜೊತೆ ಇದ್ರೆ ಈ ಸತ ಪರಿವರ್ತನೆ ಆಗ್ತದೆ। ಪರಿವರ್ತನೆ ಬಗ್ಗೆ ನೀವು ವೋಟ್ ಮಾಡಬೇಕು। ಮೋದಿಜಿ ಇದು ಅವ್ರ ಕೈ ನಾವು ಸ್ಟ್ರೆಂಥನ್ ಮಾಡೋಕೆ, ಸುನೀಲ್ ಹೆಗಡೆ ಜಿ, ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ನಾವು ಪರಿವರ್ತನೆ ಹಾಕೋದೀವಿ, ವೋಟ್ ಮಾಡಿ ಅವ್ರು ಗೆಲ್ಲಿಸಬೇಕು। ಇದೇ ನಾನು ನಮ್ಮ 2 ಶಬ್ದ ನಾನು ಪೂರ್ಣ ಮಾಡ್ತೀನಿ। Subscribe Prudent Social Media channel and press bell icon for latest notifications.